ಭವಿಷ್ಯದ ಸುಖಕ್ಕಾಗಿ ವಿದ್ಯಾರ್ಥಿ ದೆಸೆಯಲ್ಲಿ ಕಷ್ಟಪಡಲು ಸಿದ್ಧವಿರಬೇಕು. ನೋವನ್ನು ಎದುರಿಸುವ ಶಕ್ತಿ ನಮ್ಮಲ್ಲಿರಬೇಕು. ಪ್ರತಿಭೆ ಇದ್ದರೆ ವೇದಿಕೆ ಸಿಕ್ಕಾಗ ಸೂಕ್ತವಾಗಿ ಬಳಸಿಕೊಂಡರೆ ಮಾತ್ರ ಕಲಾವಿದ ಬೆಳೆಯಲು ಸಾಧ್ಯ ಎಂದು ಖ್ಯಾತ ಚಲನಚಿತ್ರ ನಟ ಅರವಿಂದ್ ಬೋಳರ್ ಕಿವಿಮಾತು ಹೇಳಿದರು. ಮಂಗಳೂರು ನಗರದ ವಿಶ್ವವಿದ್ಯಾನಿಲಯದ ಕಾಲೇಜಿನ ರವೀಂದ್ರ ಕಲಾಭವನದಲ್ಲಿ ಮಂಗಳವಾರ ನಡೆದ ಪ್ರತಿಭಾ ದಿನಾಚರಣೆಯಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡಿದವರು, ಅಪ್ಪ ಅಮ್ಮನ ಗುರು ಹಿರಿಯರ ಆಶೀರ್ವಾದವಿಲ್ಲದೆ ಯಾವುದು ಸಾಧ್ಯವಿಲ್ಲ. ಅವರ ಬೈಗುಳ ನಮಗೆ ಶಾಪವಾಗದು ಎಂದರು. ಸೋಲನ್ನು ಕ್ರೀಡಾ ಮನೋಭಾವದಿಂದ ಸ್ವೀಕರಿಸುವ ಮನಸ್ಸು ಕಲಾವಿದನಿಗೆ ಅಗತ್ಯ. ತನ್ನ ಪ್ರದರ್ಶನದ ಕಡೆಗಷ್ಟೇ ಆತನ ಗಮನವಿರಬೇಕು ಎಂದು ಕಿವಿಮಾತು ಹೇಳಿದರು. ತಮ್ಮ ಹಾಸ್ಯಮಯ ಸಂಭಾಷಣೆಯಿಂದ ನೆರೆದವರನ್ನ ರಂಜಿಸಿದ ಬೋಳರ್, ಹಾಸ್ಯ ಆರೋಗ್ಯಕರವಾಗಿರಲಿ ಎಂದು ಹೇಳಲು ಮರೆಯಲಿಲ್ಲ. ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ಪ್ರಾಂಶುಪಾಲೆ ಡಾಕ್ಟರ್ ಅನಸೂಯ ರೈ, ಸಾಂಸ್ಕೃತಿಕ ಚಟುವಟಿಕೆಗಳು ಮತ್ತೆ ಆರಂಭವಾಗುವುದು ಕಾಲೇಜಿಗೆ ಲವಲವಿಕೆ ತಂದಿದೆ. ಇರುವ ಅಪಾರ ಅವಕಾಶಗಳನ್ನು ವಿದ್ಯಾರ್ಥಿಗಳು ಬುದ್ಧಿವಂತಿಕೆಯಿಂದ ಬಳಸಿಕೊಳ್ಳಬೇಕು ಎಂದರು. ಲಲಿತ ಕಲಾ ಸಂಘದ ಸಹ ನಿರ್ದೇಶಕಿ ಡಾಕ್ಟರ್ ಮೀನಾಕ್ಷಿ ಎಂಎಂ ಸಂಘದ ವಾರ್ಷಿಕ ವರದಿ ವಾಚಿಸಿದರು. ಸಾಹಿತ್ಯ, ಕ್ರೀಡೆ ಸೇರಿದಂತೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು. ಕ್ರೀಡಾ ವಿಭಾಗ ಮುಖ್ಯಸ್ಥ ಡಾಕ್ಟರ್ ಕೇಶವಮೂರ್ತಿ ಟಿ, ಉಪನ್ಯಾಸಕರಾದ ಪರಿಣಿತಾ ಶೆಟ್ಟಿ, ಡಾಕ್ಟರ್ ಸೌಮ್ಯ ಕೆಬಿ ಮೊದಲಾದವರು ಸಹಕರಿಸಿದರು. ಅಂತಿಮ ಪದವಿ ವಿದ್ಯಾರ್ಥಿ ಪ್ರಣವ್ ಶೆಟ್ಟಿ ಉದ್ಘಾಟನಾ ಕಾರ್ಯಕ್ರಮ ನಿರೂಪಿಸಿದರು. ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಧೀರಜ್, ಲಲಿತ ಕಲಾ ಸಂಘದ ಕಾರ್ಯದರ್ಶಿ ಅರ್ಪಣಾ ಎಸ್ ಶೆಟ್ಟಿ ಹಾಗೂ ಸಹ ಕಾರ್ಯದರ್ಶಿ ಕಾವ್ಯ ಎನ್ಕೆ, ಹಿರಿಯ ಪ್ರಾಧ್ಯಾಪಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ನಂತರ 25ಕ್ಕೂ ಅಧಿಕ ವಿದ್ಯಾರ್ಥಿ ತಂಡಗಳು ಸಾಂಸ್ಕೃತಿಕ ವೈವಿಧ್ಯ ಪ್ರದರ್ಶಿಸಿದವು. ಸಾಂಸ್ಕೃತಿಕ ಕಾರ್ಯಕ್ರಮ ನಿರೂಪಿಸಿದ ಅಮಿತಾ ಮತ್ತು ಯಶಸ್ವಿ ಗಮನ ಸೆಳೆದರು. ಎಂಕೇರ ಫೋನ್ ಮಲ್ತಿತ್ತೇರೆ ಐದು ಪಕ್ಕ ಎನ್ನ ಮಗಲ್ ಫೋನ್ ಮಲ್ತ ಇಲ್ಲ ಪಂಡಲೆ ಪಪ್ಪ ಯೂನಿವರ್ಸಿಟಿದ ಇರಿ ನೆಕ್ ಪೋಡಿಗೆ ವೆಂಚಾಡ ಪೋಪರ ಯಾ ನೆನಪಿಜನ ಹಾ ಅಂದ್ ಬಂದು ಬಿಡ್ತೀನಿ ಅವು ಅಡಿಗೆ ಗಟ್ಟಿ ಆಗಿ ಪೋ ಇಜಿಂದ ನನ್ನ ನಿಕ್ಲೊಟ್ಟಿ 2 ಗಂಟೆ ಮಲ್ತೀನಿ ಅವರ ಇನ್ನಿನ ದಿನ ಏನನ್ನು ಬಣ್ಣದ ರೂಪಡು ಶಾರದಾ ಮಾತೆ ಕೈಪತ್ತೀರೆ ಶಾರದಾ ಮಾತೆ ಕೈಪತ್ತದು ಯಾ ನಿನಕ್ಕೆ ದೇಶ ವಿದೇಶ ಪೋಂಡಲ ಮಾತೆಲ್ಲ ಜನಗಳು ಗುರುತಿಸಾವಿರೆ ಅವೆಲ್ಲ ತೂಯಿಪೆಟ್ಟಿಗೆ ದಾದಾಂದು ಗೊತ್ತುಜಿ ಪ್ರತಿವರೆಗೆ ತೆಲಿಕೆ ಬರ್ಬೋದು ಯಾನೇ ಎನ್ನೆತ್ತಿದವರೆಲ್ಲ ಫುಲ್ಲು ಎನ್ನುಂಡು ದಾನೆ ನಮ್ಮ ಮೋನೆ ಸರಿ ಜಸ ಅವು ಮೋನೆ ತಗೊಂಡು ಗಾಳಿ ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಥಿ SSLC, PUC, BSc ಪಾಸ್ ಫೈಲ್, ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL, ಫೋನ್ ನಂಬರ್ 9743103968.